ನಾಗಪಟ್ಟಣದ ಬಳಿ ನಡೆದ ಹೆಸರು ಇಡದ ಕಾಲಿವುಡ್ ಚಿತ್ರದ ಸಾಹಸ ದೃಶ್ಯ ಚಿತ್ರೀಕರಣದ ವೇಳೆ ನಡೆದ ಅಪಘಾತದಲ್ಲಿ 54ರ ಸ್ಟಂಟ್ ಮ್ಯಾನ್ ರಾಜು ಅವರು ಸಾವಿಗೀಡಾಗಿದ್ದಾರೆ. ಈ ಬಗೆಗಿನ ದಿಗಿಲೂಡುವ ವಿಡಿಯೋ ಹೊರಬಿದ್ದು ಚಿತ್ರರಂಗ ಮಾತ್ರವಲ್ಲ ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ. ಆರ್ಯ ನಾಯಕನಾಗಿ ನಟಿಸಿರುವ ಈ ಚಿತ್ರದ ನಿರ್ದೇಶಕರು ರಂಜಿತ್ ತಮಿಳುನಾಡಿನ ನಾಗಪಟ್ಟಣದ ಬಾರಿ ಹೊಯ್ಗೆ ಬಯಲಿನಲ್ಲಿ ವಾಹನಗಳು ಡ್ರೋನ್ ಎಂದು ಚಿತ್ರೀಕರಣ ಸಾಗಿತ್ತು. ವ್ಯಾನ್ ಒಂದು ವೇಗವಾಗಿ ಬಂದು ಹಾರಿ ಉಲ್ಟಾ ಬೀಳುವ ದೃಶ್ಯದಲ್ಲಿ ಸ್ಟಂಟ್ ಮ್ಯಾನ್ ಭಾಗವಹಿಸಿದ್ರು. ದೃಶ್ಯ ಬಹಳ ಸೊಗಸಾಗಿ ಬಂದಿತ್ತು. ಆದರೆ ವ್ಯಾನ್ ನಡೆಸಿದ ರಾಜು ಮೇಲೇಳಲೇ ಇಲ್ಲ. ಕೂಡಲೇ ಚಿತ್ರರಂಗದ ಹಲವರು ಓಡಿ ಬಂದು ನೋಡಿದ್ರು. ರಾಜು ಅವರು ಗತಪ್ರಾಣರಾಗಿದ್ರು. ಕೂಡಲೇ ಆಸ್ಪತ್ರೆಗೆ ಒಯ್ಯಲಾಯಿತಾದರೂ ರಾಜು ಉಸಿರು ಆಸ್ಪತ್ರೆ ತಲುಪಲೇ ಇಲ್ಲ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.